ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೋಟ ಶಿವರಾಮ ಕಾರಂತ ಹುಟ್ಟೂರು ಕೋಟದಲ್ಲಿ ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನ ನಿಂತಿದೆ. ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದ ಸಮರ ವಿಮಾನ ಉಡುಪಿಯ ಕೋಟಾದಲ್ಲಿ ಜನಮನ ಸೆಳೆದಿದೆ. ಕರಾವಳಿಯ ಪ್ರಥಮ ಶಾಶ್ವತ ಯುದ್ಧ ವಿಮಾನ ಪ್ರದರ್ಶನ ತಾಣ ಕೋಟದಲ್ಲಿ ರೂಪುಗೊಂಡಿದೆ. ಹೌದು, ಉಡುಪಿಯ ಕೋಟಾ ಕಾರಂತ ಕಲಾಭವನದಲ್ಲಿ MiG-21 ಮರು ಜೋಡಣೆ ಮಾಡಲಾಗಿದೆ. ಸೂಪರ್ಸಾನಿಕ್ ವಿಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಕಂಡ ಯುದ್ಧ ವಿಮಾನವಿದು. 60ಕ್ಕೂ ಹೆಚ್ಚು ದೇಶಗಳು ಬಳಸಿದ ರಷ್ಯಾದ ಪ್ರಸಿದ್ಧ MiG-21 ಶ್ರೇಣಿಯ ವಿಮಾನ ಇಲ್ಲಿ ಶಾಶ್ವತ ಪ್ರದರ್ಶನಕ್ಕೆ ಸಿದ್ಧವಾಗಿ ನಿಂತಿದೆ. ದಿಲ್ಲಿಯಿಂದ ಕೋಟಕ್ಕೆ ಯುದ್ಧ ವಿಮಾನವನ್ನು ತಂದು 15 ಜನರ ತಾಂತ್ರಿಕ ತಂಡವು ಜೋಡಣೆ ಕಾರ್ಯವನ್ನು ನಡೆಸಿದೆ. 10-12 ವರ್ಷಗಳಿಂದ ಕೋಟಾದಲ್ಲಿ ಜನವೀಕ್ಷಣೆಗಾಗಿ ವಿಮಾನ ಮರುಜೋಡಣೆ ಪ್ರಯತ್ನ ನಡೆದಿತ್ತು. ರಕ್ಷಣಾ ಇಲಾಖೆಯ ಅನುಮೋದನೆ ಸಿಕ್ಕಿರಲಿಲ್ಲ. ಈಗ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಲ್ಲಿ ಕಾರಂತ ಕಲಾಭವನದ ವಿಶೇಷತೆಯನ್ನ ತಿಳಿಸಿ ಕೋರಿದ ಕಾರಣಕ್ಕೆ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ. ಕೊಡ್ತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ಕಾರಂತ ಟೀಮ್ ಪಾರ್ಕಲ್ಲಿ ಒಂದು MiG-21 ಯುದ್ಧ ವಿಮಾನ ಬಂದಿರುವುದು ನಮ್ಮ ಊರಿಗೆ ಒಂದು ಹೆಮ್ಮೆ ಹಾಗೂ ಸಂತಸದ ದಿನ ಆಗಿದೆ. ಈಗಾಗಲೇ ಗೊತ್ತಿರುವ ಹಾಗೆ MiG-21 ಈ ಭಾಗದಲ್ಲಿ ನಾವು ಮೊದಲು ಟಿ ವಿಯಲ್ಲಿ ಹಾಗೆ ಮೊಬೈಲಲ್ಲಿ ಪೇಪರ್ನಲ್ಲಿ ನೋಡಿದ್ದು ನೆನಪಿದೆ. ಈಗ ನಾವು MiG-20 ಅತಿ ಹತ್ತಿರದಲ್ಲಿ ನೋಡುವಂಥ ಸೌಭಾಗ್ಯ ನಮಗೆಲ್ಲ ಒದಗಿ ಬಂದಿದೆ. ಈಗಾಗಲೇ ಈ ಭಾಗದ ಒಂದು ಪ್ರವಾಸಿಗರ ತಾಣವಾಗಿ ಕಾರಂತ ಟೀಮ್ ಪಾರ್ಕ್ ಒಂದು ಮುಂಚೂಣಿಯಲ್ಲಿದ್ದು ಹಲವಾರು ಶಾಲೆ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದು ಇಲ್ಲಿ ಈ MiG-21 ಹಾಗೂ ಕಾರಂತ ಟೀಮ್ ಪಾರ್ಕಿನ ಎಲ್ಲ ಸೌಂದರ್ಯಗಳನ್ನು ವೀಕ್ಷಣೆ ಮಾಡ್ತಿರೋದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಹೀಗಾಗಿ ಇಲ್ಲಿ MiG-21 ತರುವಲ್ಲಿ ನಮ್ಮ MP ಸರ್ ಮಾನ್ಯ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಸುಮಾರು ವರ್ಷದ ಒಂದು ಪ್ರಯತ್ನ ಆಗಿದೆ. ಅವರು ಹಿಂದೆ ಮನೋಹರ್ ಪಾರಿಕರ್ ಒಂದು ರಕ್ಷಣಾ ಸಚಿವರಾಗಿದ್ದಾಗ ಇದರ ತರುವಂಥ ಪ್ರಯತ್ನ ಮಾಡಿದರು. ಅದಾದ ನಂತರ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಸಚಿವರಾಗಿದ್ದುವಾಗಲೂ ಸಹ ಇದನ್ನು MiG-21 ತರುವಲ್ಲಿ ಪ್ರಯತ್ನ ಮಾಡಿದ್ದು ನಮ್ಮ ನೆನಪಿದೆ. ಹಾಗಾಗಿ ಈಗ ಅವರು ಸಹ ಈಗ ಸಂಸದರಾಗಿದ್ದರಿಂದ ಈಗ ನಮ್ಮ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರ ಒಂದು ಸಮ್ಮುಖದಲ್ಲಿ ಒಂದು ಮನವಿ ಮೇರೆ ಈ MiG-21 ನಮ್ಮ ಕೋಟ ಭಾಗಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಿದ್ದೇವೆ. ಈ ಭಾಗದಲ್ಲಿ ಉಡುಪಿ ಜಿಲ್ಲೆ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ MiG-21 ವಿಮಾನ ಬಂದಿರುವುದೇ ಪ್ರಥಮವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದರ ಸೌಂದರ್ಯ ಮತ್ತು ಇದರ ವೀಕ್ಷಣೆ ಅತಿ ಹತ್ತಿರದಿಂದ ಎಲ್ಲರೂ ಜನರಿಗೆ ಸಿಕ್ಕಲಿ ಅನ್ನುವ ಉದ್ದೇಶದಿಂದ ನಾವು ನಿರಂತರ ಕೆಲಸದಲ್ಲಿದ್ದೇವೆ. 1963ರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿ 2025 ಸೆಪ್ಟೆಂಬರ್ ತನಕ 60 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಸೆಪ್ಟೆಂಬರ್ 26ರಂದು ತನ್ನ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿತ್ತು. ಶತ್ರುಗಳ ವಿಮಾನಗಳನ್ನು ತಡೆಯಲು ಭೂಮಿಯಲ್ಲಿನ ಗುರಿಗಳ ಮೇಲೆ ದಾಳಿಯನ್ನು ನಡೆಸಲು ಇದನ್ನು ಬಳಸಲಾಗುತ್ತಿತ್ತು. ಕಾರ್ಗಿಲ್ ಯುದ್ಧ ಸೇರಿದಂತೆ ಬಹುತೇಕ ಎಲ್ಲಾ ಯುದ್ಧಗಳಲ್ಲೂ ಈ ವಿಮಾನ ಭಾಗವಹಿಸಿದೆ. ಸರ್ಕಾರಿ ಪ್ರೌಢಶಾಲೆ ಬೋಚನಹಳ್ಳಿಯಲ್ಲಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಆ ಊರಿನಲ್ಲಿ ಶೈಕ್ಷಣಿಕ ಪ್ರವಾಸದಲ್ಲಿ ಶಿವರಾಮ್ ಕಾರಂತ ಅವರ ಈ ಕೋಟಾ ಊರಿಗೆ ಬಂದಿದ್ದೇವೆ. ಅಲ್ಲಿ ನಮಗೆ ಈ ಯುದ್ಧ ವಿಮಾನವನ್ನು ನೋಡಿ ತುಂಬ ಖುಷಿ ಆಯಿತು. ಇಷ್ಟು ದಿನ ಟಿವಿಯಲ್ಲೇ ನೋಡ್ತಿದ್ದೇವೆ, ಇವಾಗ ಕಣ್ಮುಂದೆ ನೋಡ್ತಿದ್ದೆ, ತುಂಬ ಖುಷಿ ಆಯಿತು. ಯುದ್ಧದ ಜೊತೆಗೆ ಮುಂದಿನ ತಲೆಮಾರಿನ ಪೈಲಟ್ಗಳಿಗೆ ತರಬೇತಿಯನ್ನು ನೀಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಪ್ರವಾಸಿಗರು ಸೇರಿದಂತೆ ಹೊರ ಜಿಲ್ಲೆಯ ಶಾಲಾ ಮಕ್ಕಳು ಯುದ್ಧ ವಿಮಾನವನ್ನು ವೀಕ್ಷಿಸಿ ಖುಷಿ ಪಡುತ್ತಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7 ಉಡುಪಿ.